ಕೌಡಿಚಾರು, ಬೆಳ್ಳಾರೆ, ಮಾಣಿ, ಗುರುವಾಯಣಕೆರೆ ಸೇರಿದಂತೆ ಹಲವೆಡೆ ತನ್ನ ಶಾಖೆಯನ್ನ ತೆರೆದ ಪುತ್ತೂರಿನ ಕುಂಬಾರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ಇದೀಗ ಮೆಲ್ಕಾರು, ಪಾಣೆಮಂಗಳೂರಿನಲ್ಲಿಯೂ ತನ್ನ 10ನೇ ಶಾಖೆಯನ್ನ ತೆರೆಯಲು ಸಜ್ಜಾಗಿದೆ. ಮೆಲ್ಕಾರಿನ ಜನಾರ್ದನ ಕಾಂಪ್ಲೆಕ್ಸ್ನಲ್ಲಿ ನಾಳೆ ಶುಭಾರಂಭಗೊಳ್ಳಲಿರುವ ಈ ನೂತನ ಶಾಖೆಯನ್ನ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಉದ್ಘಾಟಿಸಲಿದ್ದಾರೆ. ದಕ್ಷಿಣ ಕನ್ನಡ, ಕೊಡಗು, ಉಡುಪಿ, ಮೈಸೂರು ಜಿಲ್ಲೆಗಳ ಕಾರ್ಯವ್ಯಾಪ್ತಿಯನ್ನು ಹೊಂದಿರುವಂತಹ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ಪುತ್ತೂರು ಇದರ 10ನೇ ಶಾಖೆಯು ಪಾಣೆಮಂಗಳೂರು ಮೆಲ್ಕಾರ್ನ ಜನಾರ್ದನ ಕಾಂಪ್ಲೆಕ್ಸ್ನಲ್ಲಿ ದಿನಾಂಕ 22/10/2020 ಉದ್ಘಾಟನೆಗೊಳ್ಳಲಿರುವುದು. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಮುಜರಾಯಿ, ಮೀನುಗಾರಿಕೆ ಹಾಗೂ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿ ಇವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಶ್ರೀ ಕ್ಷೇತ್ರ ಶ್ರೀಧಾಮ ಮಾನಿಲದ ಪರಮಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ದೀಪೋಜ್ವಲನ ಮಾಡಲಿರುವರು. ಕುಂಬಾರಿಕೆ ಮಾರಾಟ ಮಳಿಗೆಯನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಇವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಭದ್ರತಾ ಕೋಣೆಯನ್ನು ಬಂಟ್ವಾಳ ಶಾಸಕರಾದ ರಾಜೇಶ್ ನಾಯಕ್ ಉಲುಪಾಡಿಗುತ್ತು ಇವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಗಣಕಯಂತ್ರವನ್ನು ಪುತ್ತೂರಿನ ಶಾಸಕರಾದ ಶ್ರೀ ಸಂಜೀವ ಮಠಂದೂರು ಇವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಶಾಖೆಯ ಪ್ರಥಮ ಠೇವಣಿ ಪತ್ರವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಮೀನಾಕ್ಷಿ ಶಾಂತಿಗೂಡು ಇವರು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಪಾಲು ಪ್ರಮಾಣ ಪತ್ರವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾದ ಕಸ್ತೂರಿ ಪಂಜಾಯ್ ಅವರು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮೈಸೂರು ಪ್ರಾಂತದ ಸಹಕಾರ ಸಂಘಗಳ ಜಂಟಿ ನಿಬಂಧಕರಾದ ಪ್ರಕಾಶ್ ರಾವ್, ಮೆಸ್ಕಾಂನ ಮುಖ್ಯ ಅಭಿಯಂತರರಾದ ಶ್ರೀ ಮಂಜಪ್ಪ, ಬಿರ್ವಾ ಸೆಂಟರ್ ಮೆಲ್ಕಾರ್ ಇದರ ಮಾಲಕರಾದ ಸಂಜೀವ ಪೂಜಾರಿ, ಪುರಸಭೆ ಬಂಟ್ವಾಳ ಇದರ ಸದಸ್ಯರಾದ ಶ್ರೀಮತಿ ಗಾಯತ್ರಿ ಪ್ರಕಾಶ್, ಜೆಸಿಂತಾ ಡಿಸೋಜಾ, ಅಬುಬಕರ್ ಸಿದ್ದಿಕ್, ಕುಲಾಲ ಸಂಘ ಬಂಟ್ವಾಳ ಇದರ ಅಧ್ಯಕ್ಷರಾದ ಶ್ರೀಮತಿ ಜಯಂತಿ ಟೀಚರ್, ಮೇಲ್ಕಾರ್ನ ಜನಾರ್ದನ ಕಾಂಪ್ಲೆಕ್ಸ್ನ ಮಾಲಕರಾದ ಶ್ರೀ ಜಗನ್ನಾಥ ಪೈ, ಕುಲಾಲ ಕುಂಬಾರರ ಯುವ ವೇದಿಕೆ ಬಂಟ್ವಾಳ ಇದರ ಅಧ್ಯಕ್ಷರಾದ ಸತೀಶ್ ಜಕ್ರಿಬೆಟ್ಟು ಇವರು ಭಾಗವಹಿಸಲಿರುವರು. ಸಹಕಾರ ಸಂಘವು ಗ್ರಾಮೀಣ ಜನರ ಅಭಿವೃದ್ಧಿಗೆ ಸಹಕಾರಿಯಾಗುವಂತೆ ಕಾರ್ಯಯೋಜನೆಯನ್ನು ಹಾಕಿ ದುಡಿಯುತ್ತಿದ್ದು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ಕೂಡ ನೀಡುತ್ತಿದೆ. ನಮ್ಮದು ಈ ಸಹಕಾರ ಸಂಘ 1958ರಲ್ಲಿ ಕೌಡಿಚಾರ್ನಲ್ಲಿ ಒಂದು ಸಣ್ಣ ಕೃಷ್ಣಮೂಲ್ಯರ ಪರಿಶ್ರಮದಿಂದ ಪ್ರಾರಂಭಗೊಂಡಿದೆ. ಒಂದು ಸಣ್ಣ ಮಟ್ಟಿನಲ್ಲಿ ನಡೀತಾ ಇದ್ದ ಸಂಘವನ್ನು ಈಗ ಪುತ್ತೂರಿನಲ್ಲಿ ಮತ್ತು ಬೇರೆ ಬೇರೆ ಕಡೆ ಬೆಳ್ಳಾರೆ, ಕೌಡಿಚಾರು ಮತ್ತು ಕುರ್ತಮುಗೇರು ಹೀಗೆ ಒಟ್ಟು ಒಂದು 9 ಕಡೆಯಲ್ಲಿ ನಮ್ಮದು ಬ್ರಾಂಚ್ ನಡೀತಾ ಇದೆ. ಎಲ್ಲ ಕಡೆ ಈಗ ಹೊಸದಾಗಿ 10ನೇ ಬ್ರಾಂಚನ್ನು ಮೆಲ್ಕಾರ್ನಲ್ಲಿ ಶುರು ಮಾಡ್ತಾ ಇದ್ದೇವೆ. ಎಲ್ಲ ಕೇಂದ್ರಗಳಲ್ಲಿ ಕೂಡ ನಾವು ಈ ಕುಂಬಾರಿಕೆ ಉತ್ಪನ್ನದ ಮಾರಾಟವನ್ನು ಮಾಡ್ತಾ ಇದ್ದೇವೆ. ನಮ್ಮ ಕುಂಬಾರಿಕೆಯ ಉತ್ಪನ್ನಕ್ಕೆ ತುಂಬ ಒತ್ತು ಕೊಟ್ಟು ನಮ್ಮ ಕುಂಬಾರರ ಒಂದು ಜನಾಂಗವನ್ನು ಮೇಲೆತ್ತಬೇಕು ಅಂತ ನಮ್ಮದು ಮೊದಲ ಕನಸು. ಅದನ್ನು ನನಸು ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಎಲ್ಲ ಗ್ರಾಹಕರಿಗೂ ಕೂಡ ನಮ್ಮ ಈ ಮಣ್ಣಿನ ಪಾತ್ರೆಯ ಅಲ್ಲಿ ಬಳಕೆಯ ಒಂದು ವಿಚಾರವನ್ನು ತಿಳಿಸ್ತಾ ಅದನ್ನೇ ಎಲ್ಲ ಬಳಕೆ ಮಾಡಬೇಕು ಅಂತ ನಾವು ಯೋಚಿಸ್ತಾ ಎಲ್ಲರಿಗೂ ಸಿಗುವ ಹಾಗೆ ಮಾಡ್ತಾ ಇದ್ದೇವೆ. ಈ ಕುಂಬಾರಿಕೆ ಉತ್ಪನ್ನವನ್ನು ಎಲ್ಲರೂ ಖರೀದಿ ಮಾಡಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಆತ್ಮನಿರ್ಭರ ಭಾರತ ಇದರ ಒಂದು ಕನಸನ್ನು ನಾವು ನನಸು ಮಾಡಲಿಕ್ಕೆ ಮಾಡ್ತಾ ಇದ್ದೇವೆ. ಎಲ್ಲರೂ ಈ ಮಣ್ಣಿನ ಉತ್ಪನ್ನವನ್ನು ಖರೀದಿ ಮಾಡಿ ಈ ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡಿ
ಈ ಸಂಸ್ಕೃತಿಯನ್ನು ಉಳಿಸಬೇಕು ಅಂತ ನಾವು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಸಹಕಾರ ಸಂಘದ 10ನೇ ಶಾಖೆಯನ್ನು ನಾವು ಮೆಲ್ಕಾರ್ ಪಾಣೆಮಂಗಳೂರಿನಲ್ಲಿ ಜನಾರ್ದನ ಕಾಂಪ್ಲೆಕ್ಸ್ನಲ್ಲಿ ನಾಳೆ 22/10/2020 ಪ್ರಾರಂಭ ಮಾಡ್ತಾ ಇದ್ದೇವೆ. ಸರ್ವ ಜನರ ಸಹಕಾರ ಸಂಘದಿಂದ ನಮ್ಮ ಸಹಕಾರ ಸಂಘ ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸಿಕೊಂಡು ಪ್ರತಿ ವರ್ಷ ಯಶಸ್ಸನ್ನು ಸಾಧಿಸಿಕೊಂಡು ಉತ್ತಮವಾದಂತಹ ಲಾಭವನ್ನು ನಮ್ಮ ಸದಸ್ಯರಿಗೆ ಹಂಚುವಲ್ಲಿ ನಾವು ಸಫಲರಾಗಿದ್ದೇವೆ. ಅದೇ ರೀತಿ ಗ್ರಾಮೀಣ ಭಾಗದ ಜನರ ಆಶೋತ್ತರಗಳನ್ನು ಈಡೇರಿಸಲಿಕ್ಕೋಸ್ಕರ ಹಾಗೂ ನಮ್ಮ ಕುಂಬಾರಿಕೆಯ ಉದ್ಯಮವನ್ನು ಹೆಚ್ಚು ಯಶಸ್ವಿ ರೀತಿಯಲ್ಲಿ ಪ್ರಚಾರ ಮತ್ತು ಜನರಿಗೆ ತಲುಪಿಸುವಂತೆ ಒಂದು ಉದ್ದೇಶದಿಂದ ನಮ್ಮ ಶಾಖೆಯನ್ನು ನಾವು ಮೆಲ್ಕಾರ್ ಪ್ರದೇಶದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಎಲ್ಲ ಜನರ ಸಹಕಾರವನ್ನು ಈ ಸಂದರ್ಭದಲ್ಲಿ ನಿರೀಕ್ಷಿಸ್ತಾ ಇದ್ದೇವೆ. ಅದರ ಜೊತೆಗೆ ಗ್ರಾಮೀಣ ಜನರ ಒಂದು ಆರ್ಥಿಕ ವ್ಯವಸ್ಥೆಗೆ ಅನುಕೂಲವಾಗಲು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಕೂಡ ನಾವು ಅಳವಡಿಸಿಕೊಂಡಿದ್ದೇವೆ. ಕಡಿಮೆ ಬಡ್ಡಿದರದಲ್ಲಿ ಚಿನ್ನಾಭರಣ ಸಾಲ, ವಾಹನ ಸಾಲ ಹಾಗೂ ಎಲ್ಲ ರೀತಿಯ ಗ್ರಾಮೀಣ ಜನರಿಗೆ ಅವರ ಆರ್ಥಿಕ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ನಮ್ಮ ಸಹಕಾರ ಸಂಘ ಯಾವತ್ತೂ ನಮ್ಮ ಸದಸ್ಯರೊಂದಿಗೆ ಸ್ಪಂದಿಸ್ತದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.